ಮಂಜೇಶ್ವರ ಮಜಿಬೈಲ್ ಅಯ್ಯಪ್ಪ ಭಜನಾ ಮಂದಿರದ ಸಮೀಪ ಕಾಲನಿವಾಸಿಗಳ ದಾರಿಗೆ ಜಮೀನು ಮಾಲಕ ತಡೆಯೊಡ್ಡಿರುವುದಾಗಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಪ್ರಸಾರಗೊಂಡ ಸ್ಥಳೀಯರ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಸ್ಥಳದ ಮಾಲಕ ಪುರುಷೋತ್ತಮ ಭಂಡಾರಿಯವರು ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪುರುಷೋತ್ತಮ ಭಂಡಾರಿಯವರು, ಆ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು, ಖಾಸಗಿ ವ್ಯಕ್ತಿಯೊಬ್ಬನ 2.5 ಎಕರೆಗಿಂತಲೂ ಅಧಿಕವಿರುವ ದಾರಿಯಿಲ್ಲದ ಸ್ಥಳವನ್ನ ಮಾರಾಟ ಮಾಡಲು ಇನ್ನೊಬ್ಬರ ಖಾಸಗಿ ಸ್ಥಳವನ್ನ ಸ್ವಾಧೀನಪಡಿಸುವ ಉದ್ದೇಶದಿಂದ ಈ ಕೆಲಸ ಮಾಡಿರುವುದಾಗಿ ಅವರು ಹೇಳಿದರು. ಮಾಧ್ಯಮ ವರದಿಗಾರರಿಗೆ ತಪ್ಪು ಮಾಹಿತಿಗಳನ್ನು ನೀಡಿ ನಾಡಿನ ಜನತೆಯ ದಿಕ್ಕನ್ನು ತಪ್ಪಿಸಲು ಇಲ್ಲಿ ಪ್ರಯತ್ನ ನಡೆದಿದೆ. ಆದರೆ ಅದೆಲ್ಲವೂ ಸತ್ಯಕ್ಕೆ ದೂರವಾಗಿದ್ದು, ಇದರ ಎಲ್ಲ ದಾಖಲೆಗಳು ನಮ್ಮಲ್ಲಿ ಇದೆ ಎಂದು ಹೇಳಿದರು. ಯಾನು ಈ ಮಾನವತೆ ಇಜ್ಜಂದನ ವ್ಯಕ್ತಿ ಅತ್ತು ಯಾನು ಎನ್ನ ಇಂಕ ಬೋಡ್ತನಕ್ಲಿಗಿಲ್ಲ ಯಾನು ಫ್ರೀ ಜಾಗ ಕೊಡ್ತೆ ಇಂಕ ಕೋರ್ಟ್ ಹುಡ್ತಿಕ್ಕಣ 1962 ಇಸ್ವಿಡು ಪಾರ್ಟಿಷನ್ ಕೇಸ್ ಆದು ಐಟ್ ಎನ್ನ ಅಮೇರಿಕ ಕೇಸ್ ಮಂತನಕ್ಲಿಗಿಲ್ಲ ಡಿವೈಡ್ ಆಯ್ನ ಜಾಗೆ ಐಟ್ ಪೀರಾಕ್ಲ ಒಂಜಿ ಕುತಂತ್ರೋಡು ಒಂಜಿ ಇಂದು ಮಂತೇಳಿ ಒಂಜಿ ರೆಕಾರ್ಡ್ ಮಂತೇಳಿ ಎನ್ನ ದೊಡ್ಡವನಕ್ಲಿನ ಸೇರ್ಸೋದು ಆ ಜಾಗದ ಐತ ಮಿತ್ತು ಯಾನು ಕೋರ್ಟು ಬಾಯ್ 83 ಇಸ್ವಿಡು ಅವು ಲಾಸ್ಟಿಗೆ ಕೇಸ್ ತನಿಖೆ ಆದು ಅವು ಜಜ್ಮೆಂಟ್ ಆದು ಅವು ಎಂಗ್ಲಿಗೆ ಪರವಾದ ಎನ್ನ ಪರವಾದ ಬತ್ತನಿಟ್ಟು ಎನ್ನ ದೊಡ್ಡ ಮನಕ್ಲಿಗಿಲ್ಲ ಯಾನು ದೊಡ್ಡ ಮನ ಜೋಕ್ಲಿಗಿಲ್ಲ ಯಾನ ಇಟ್ಟು 1 ಎಕರೆ 20 ಸೆಂಟ್ಸ್ ಯಾನು ಫ್ರೀ ಕೊಡಿ ಎಂಕ ತಿಕ್ಕನ ಎನ್ನ ಅಮ್ಮೇರನ ಪಾಲ ಎನ್ನ ಅಜ್ಜಿನ ಪಾಲ ತಿಕ್ಕನ ಜಾಗಡಿ ಐಟು ಲಾಸ್ಟಿಗೆ ಈ ಸ್ವಲ್ಪ ಸೆನ್ಸ್ ಜಾಗೆ ಅವು ಎನ್ನ ಕೈಟಿ ಇತ್ತಂಡು ಐನು ಯಾನು ಮೂರು ಒಂಜಿ ಕಣ್ಣು ತೋಜ ಒಂಜಿ ಇಬ್ರಾಯಿ ಚಾಮಡಿದ್ದಾರೆ ಆನೆಗಳು ಯಾನು ಫ್ರೀ ಕೊಡಿ ಐಟು ಎಲ್ಲ ಇಂಕಾರ ಒಂಜಿ ರೂಪಾಯಿ ಕೊಡೋಣ ಐತಿ ಆಯ್ತು ಮಂದಿರ ಮುಲ್ಪ ಒಂಜಿ ಎಲ್ಮ ಸೆನ್ಸ್ ಜಾಗ ಕೊಡೋದು ಐಟು ಒಂಜಿ ಮೂಜರ ಸೆನ್ಸ್ ಜಾಗ ಜಾಸ್ತಿ ಅಂತೇಳಿ ಅವಲಾಂಡು ಒಟ್ಟಿಗೆ 15 ಸೆನ್ಸ್ ಜಾಗ ಮಂದಿರೋಡು ಉಂಟು ಅವಳು ಏನು ಖಾಸಗಿದಾರ ಅದೊಂದು ಏನು ಫ್ರೀ ಕೊಡ್ತಾನೆ ಎಲ್ಮ ಸೆನ್ಸ್ ರೆಕಾರ್ಡ್ ಮಾಡ್ತದೆ ಅಂಡ್ ಇತ್ತದ ಪರಿಸ್ಥಿತಿ ಯಾನು ಅಲ್ಪ ರೋಡು ಬಂದು ಬಿಡ್ತೀನಿ ಎನ್ನ ಬಸ್ಸು ಉಪ್ಪನಾಗ ಯಾನು ಎಂಕ ಬಸ್ಸು ಬರೀ ಬೋರ್ಡು ಬಂದ ಉದ್ದೇಶೋಡು ಯಾನ ಜಾಗ ಎನ್ನ ಇಲ್ಲಡೆ ಎನ್ನ ಬುಡಿದಿನ ಬದಲಾಡಿತಾನೆ ಈ 42 ಸೆನ್ಸ್ ಜಾಗೆಗೆ ಬರೀ ಬಡದು ಯಾನು ಆ ಗ್ಯಾಪನ್ನು ದೀತಾನೆ ಬಾದ ಊರದಾಗಲೇ ಬಂಡದೆ ಅಂತ ದೀತಾನೆ ಎತ್ತವು ಎಂಕ್ಲಿಗೆ ದಾಲ ವಿಷಯ ಗೊತ್ತಿದ್ದಾನೆ ಎಂಕ್ಲಿ ಕೋರ್ಟ್ ಮುಖಾಂತರ ಎಂಕ್ಲ ಜಾಗಿನ ಒಂದು ಐಕ ಗೋಡೆನ ವಿಷಯ ಮತ್ತು ಡಾಕ್ಯುಮೆಂಟ್ಸ್ ಕೊರ್ದು ಕೋರ್ಟ್ ಮುಖಾಂತರ ಎಂಕ್ಲು ಜಾಗಿನ ಬಂದಂಪೆರ ಕಾರಣ ಎಂಕ್ಲು ಬಂದಂತುನ ಈ ಚಾನಲ್ ದಾಖಲ ವಿಷಯ ಎಂಕ್ಲೆ ಗೊತ್ತಾನೆ ಚಾನಲ್ ತುನಾಗ ಮಾತಾ ಫೇಕ್ ಫಾರ್ದಿತ್ತೇರು ಅಪ್ಪ ಎಂಕ್ಲ ಚಾನಲ್ ದಾಖಲೆ ಫೋನ್ ಮಾಡ್ತಾರೆ ಒಂದು ಫುಲ್ಲು ಫೇಕ್ ಎಂಕ್ಲು ಬರ್ತದೆ ಎಂಕ್ಲ ಒಂಚೂರು ಹೆಲ್ಪ್ ಮಾಡ್ಕೊಡೋದು ಮಸ್ತ್ ಎಂಕ್ಲೆ ಬೇಜಾರಾಯಿನ ವಿಷಯ ಅಪ್ಪ ಈ ಚಾನಲ್ ದಾಖಲೆ ಪೂರ ಎಂಕ್ಲು ಡಾಕ್ಯುಮೆಂಟ್ ಎಂಕ್ಲ ಪೂರ ತೋಜದ ಅನ್ನಾಗ ಐಟು ಪೂರ A to Z ಉಂಡು ಎಂಕ್ಲ ಸ್ಕಚ್ಚಿ ಪೊಸಿಷನ್ ಸರ್ಟಿಫಿಕೇಟ್ ಪೂರ ಲೊಕೇಶನ್ ಸರ್ಟಿಫಿಕೇಟ್ ಪೂರ ಉಂಡು ಅಂಚೆನೆ ಬುಕ್ಕ ನಮ್ಮ ಮುಲ್ಪ ಅಜೀಜ್ ಅಲಿ ಬಂಡದು ಆ ಜನ 2 ಎಕರೆ ಜಾಗೆ ಮಾರದು ಆ ಜನ ಈ ತುಂಡು ಜಾಗಿನ ತುಂಡು ಅಂತದ್ದು ಮಾರಿಯರ ಬಡದು ತುಂಡು ಅಂತದ್ದು ಮಾರಿರಬಾರ್ದು ಎಂಕ್ಲ ಈ ಜಾಗೇನು ಅಕ್ಲ ವಶೀಕರಣ ಒಂದು ಪೆರದು ಒಂದು ಲೇರು ಪಂಡ ಪೂರ ಎಂಕ್ಲ ಜಾಗೇನು ಅಕ್ಲ ರೋಡ್ ಬಂಡದು ಅಕ್ಲ ಜಾಗೇನು ಪೂರ ಸೇಲ್ ಮನ್ ಪೆರಬಾಡದು ಎಂಕ್ಲ ಜಾಗೇನು ಎಂಕ್ಲ ಜಾಗೇನು ಬಂದು ಒಂದು ಪೆರದ ಅಂತ ಬಿಡೊಂದು ಜಾಗ ನಿತ್ತ ಕೋರ್ಟ್ ಮುಖಾಂತರ ಅದು ಎಂಕ್ಲು ಬಂದು ಒಂದು ಪೆರ ಕಾರಣ ಅದಕ್ಕೆ ಪೂರ ಎವಿಡೆನ್ಸ್ ಎಂಕ್ಲ ಪೂರ ಉಂಟು ಬುಕ್ಕನಕ್ಕೆ ಪೂರ ಎಂಕ್ಲು ಮಾತೆಲ್ಲ ನೆನ್ನೆ ತೂಪುನಕ್ಲಿ ಎಂಕ್ಲಿಗೆ ನ್ಯಾಯ ತಿಕ್ಕುನಟೆಲ್ಲ ಎಂಕ್ಲೆ ಬೇಜಾರದ ವಿಷಯ ಹಿಡಿದ ಕಾರಣ ನೆನ್ನೆ ಮಾತೆಲ್ಲ ಶೇರ್ ಮಾಡ್ಕೊಡು ಪನೋಡು ಪೂರ ಮಾತೆಲ್ಲ ಎವಿಡೆನ್ಸ್ ಎಂಕ್ಲು ತೋಜಾವ ನೇರ್ ಬತ್ತಲ್ಲ ಎಂಕ್ಲ ಎವಿಡೆನ್ಸ್ ಉಂಟು ಪಕ್ಕ ಉಂಟು. ಇಷ್ಟೆಲ್ಲ ಮಾಡಿದ್ರೂ ಕೂಡ ನ್ಯಾಯಾಲಯದ ತೀರ್ಪನ್ನ ಪರಿಗಣಿಸದೆ ಅವರಿಗೆ ಓಡಾಡಲು ಬೇರೆ ಜಾಗವಿದ್ರೂ ನನ್ನ ಜಾಗದಿಂದ ಹೋಗ್ತಿದ್ದಾರೆ. ನಾನು ಇಷ್ಟು ವರ್ಷ ಮಾನವೀಯ ದೃಷ್ಟಿಯಿಂದ ಮೊದಲು ನಡೆದಾಡಲು ನಂತರ ಅವರ ಮನೆ ಕಾಮಗಾರಿಗೆ ಎಲ್ಲದಕ್ಕೂ ಹೋಗಲು ಅನುಮತಿಯನ್ನ ನೀಡಿದ್ದು ತಪ್ಪಾಯಿತು ಎಂಬ ಪ್ರಶ್ನೆಯನ್ನ ಮುಂದಿಟ್ಟ ಕುಟುಂಬ ನಮಗೆ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ಸಿಕ್ಕಿದ ಜಾಗವಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೇಲೆ ನಂಬಿಕೆ ಇರುವುದರಿಂದ ನ್ಯಾಯ ನಮ್ಮ ಪರವಾಗಿ ಸಿಗುತ್ತದೆ ಎಂಬ ನಂಬಿಕೆ ಇರುವುದಾಗಿ ಅವರು ತಿಳಿಸಿದ್ದಾರೆ.